ಇತ್ತೀಚೆಗೆ ನಡೆದ ಸಿಎ ಪರೀಕ್ಷೆಯಲ್ಲಿ ದೇಶದಲ್ಲಿ ಮೊದಲ ರ್ಯಾಂಕ್ ಪಡೆದ ಮಂಗಳೂರಿನ ಬೆಂದೂರ್ವೆಲ್ನಲ್ಲಿರುವ ಸೈಂಟ್ ತೆರೇಸಾ ಶಾಲೆಯ ಹಳೆ ವಿದ್ಯಾರ್ಥಿ ರುತ್ ಕ್ಲೇರ್ ಡಿಸಿಲ್ವಾ ಅವರಿಗೆ ಸೈಂಟ್ ತೆರೇಸಾ ಶಾಲೆಯ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸೈಂಟ್ ತೆರೇಸಾ ಶಾಲೆಯ ಸಭಾಂಗಣದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ರುತ್ ಕ್ಲೇರ್ ಡಿಸಿಲ್ವಾ ಅವರನ್ನು ಸನ್ಮಾನಿಸಲಾಯಿತು. ಬಳಿಕ ಬೆಥನಿ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷೆ ಸಿಸ್ಟರ್ ಲಿಲ್ಲೀಸ್ ಮಾತನಾಡಿ, ರುತ್ ಕ್ಲೇರ್ ಡಿಸಿಲ್ವರಂತಹ ವಿದ್ಯಾರ್ಥಿಗಳು ನಮ್ಮ ಈ ಸಂಸ್ಥೆಗೆ ಹೆಮ್ಮೆ. ಮಾತ್ರವಲ್ಲದೆ ನಮ್ಮ ಸಂಸ್ಥೆಯ ಹೆಸರನ್ನ ದೇಶದಾದ್ಯಂತ ಮಿಂಚುವಂತೆ ಮಾಡಿದ್ದಾಳೆ. ಮುಂದಿನ ದಿನಗಳಲ್ಲಿ ಇತರ ವಿದ್ಯಾರ್ಥಿಗಳಿಗೆ ರುತ್ ಕ್ಲೇರ್ ಡಿಸಿಲ್ವಾ ಮಾದರಿಯಾಗಲಿದ್ದಾರೆ ಎಂದು ಹೇಳಿದರು. National topper in the Chartered Accountants final exam for 2021 conducted by the Institute of Chartered Accountants of India. It was a thrilling news. Added to that, when the news came that she is a Theresian. As a modest Silver Jubilee celebration of St. Teresa's School is soon awaited, the success of Ruth Claire Silva and alumni of St. Teresa's School is indeed an additional feather in its cap. Thank you for adding this feather. ಇನ್ನು ರುತ್ ಕ್ಲೇರ್ ಡಿಸಿಲ್ವಾ ಅವರು ಮಾತನಾಡಿ, ಈ ಸಂಸ್ಥೆಗೆ ಮತ್ತೆ ಬರಲು ತುಂಬಾ ಸಂತೋಷ ಆಗ್ತಾ ಇದೆ. ಮಾತ್ರವಲ್ಲದೆ ಈ ಸಂಸ್ಥೆಯಲ್ಲಿ ನನಗೆ ವಿದ್ಯಾರ್ಜನೆ ಮಾಡಿ ಈ ಮಟ್ಟಕ್ಕೆ ಬರಲು ಸಹಕರಿಸಿದ ಎಲ್ಲರಿಗೂ ಚಿರಋಣೆ. ನಾನು ಈ ಸಂಸ್ಥೆಯ ಅತಿಥಿಯಾಗಿ ಬಂದಿಲ್ಲ, ಮತ್ತೆ ವಿದ್ಯಾರ್ಥಿಯಾಗಿ ಬಂದಂತೆ ಆಗ್ತಾ ಇದೆ ಎಂದು ಹೇಳಿದರು. It's the same when I was in there. I think the last time I was standing here was during my farewell, and we were lighting candles, still singing "Go Light Your World." It is a student's dream come true to come back to school and hear everyone say that they're proud of me. Like, just entering school is so overwhelming, and I would like to thank everyone. Thank you to the management for organizing this celebration. It really means a lot. Thank you, sir, for your inspiring words. ಕಾರ್ಯಕ್ರಮದಲ್ಲಿ ಬೆಥನಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸಿಸ್ಟರ್ ಮರೈಟ್, ಸೀನಿಯರ್ ಆಡಿಟರ್ ರುಡಾಲ್ಫ್ ರೊಡ್ರಿಗಸ್, ಪಿಟಿಎ ಉಪಾಧ್ಯಕ್ಷೆ ಶರ್ಲಿನ್ ರಿಮಿಂಬರ್ಸ್, ಬೆಥನಿ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿ ರೋಸ್ಲಿಟಾ, ಬೆಥನಿ ಮದರ್ ಹೌಸ್ನ ಸುಪೀರಿಯರ್ ಸಿಸ್ಟರ್ ಅನಿತಾ ಶಾಂತಿ, ಸಂಸ್ಥೆಯ ಪ್ರಾಂಶುಪಾಲೆ ಸಿಸ್ಟರ್ ಲೂಡ್ಸ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.